ತುಳುನಾಡದ ಶಂಕರೇ ಬೊಂಬೈಗೆ ಎಬ್ಬಬರ್ರಗೆ ಹೀಗಂತ ಮುಂಬೈ ತುಳು ಚಿತ್ರಾಭಿಮಾನಿಗಳು ಮಾತಾಡ್ತಾ ಇದ್ದಾರೆ. ತುಳುನಾಡು ಹಾಗೆ ಅರಬ್ ರಾಷ್ಟ್ರಗಳಲ್ಲಿ ಹೊಸ ಹವಾ ಕ್ರಿಯೇಟ್ ಮಾಡಿರೋ ಜಬರ್ದಸ್ತ್ ಶಂಕರನ ಬಗ್ಗೆ ಮುಂಬೈ, ಬೆಂಗಳೂರು ಸೇರಿದಂತೆ ತುಳುವರು ನೆಲೆಸಿರೋ ಪ್ರದೇಶ ದೇಶದಾದ್ಯಂತ ಜಬರ್ದಸ್ತ್ ಮಾತುಗಳು ಕೇಳಿ ಬರ್ತಿವೆ. ಈ ಮಧ್ಯೆ ಮುಂಬೈನಲ್ಲಿರೋ ತುಳು ಚಿತ್ರಾಭಿಮಾನಿಗಳಿಗೆ ಶಂಕರ ಟೀಮ್ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಹೌದು, ಇದೇ ಡಿಸೆಂಬರ್ 1ರಿಂದ ಮುಂಬೈ ನಗರದಲ್ಲಿ ಶಂಕರ ಆರ್ಭಟಿಸಲಿದ್ದಾನೆ. ಇಲ್ಲಿನ ಬಾಲಾಜಿ ಸಿನಿಫ್ಲೆಕ್ಸ್ನಲ್ಲಿ ಡಿಸೆಂಬರ್ 1 ಭಾನುವಾರ ಬೆಳಗ್ಗೆ 9:30ಕ್ಕೆ ಜಬರ್ದಸ್ತ್ ಶಂಕರ ಪ್ರೀಮಿಯರ್ ಶೋ ನಡೆಯಲಿದೆ. ಆ ಬಳಿಕ ನಗರದ ನಾನಾ ಕಡೆಗಳ ಚಿತ್ರಮಂದಿರಗಳಲ್ಲಿ ಶಂಕರ ಅಬ್ಬರಿಸಲಿದ್ದಾನೆ. ಈಗಾಗಲೇ ಜಬರ್ದಸ್ತ್ ಶಂಕರ ಚಿತ್ರದ ಬುಕ್ಕಿಂಗ್ ಆರಂಭವಾಗಿದ್ದು, ತುಳುವರು ಮುಗಿಬಿದ್ದು ಟಿಕೆಟ್ ಅನ್ನು ಕೊಂಡ್ಕೊಳ್ತಿದ್ದಾರೆ. ಮತ್ತ್ಯಾಕೆ ತಡ, ಈಗಲೇ ಟಿಕೆಟ್ ಅನ್ನು ಬುಕ್ ಮಾಡಿ ಪ್ರೀಮಿಯರ್ ಶೋನಲ್ಲಿ ಶಂಕರನನ್ನು ಜಬರ್ದಸ್ತ್ ಆಗಿ ವೀಕ್ಷಿಸಿ ಆನಂದಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.